ಆರ್ನಹಳ್ಳಿ ತಾಂಡ್ಯ ಪರಿಮಿತಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿನ ಕಾಂಕ್ರೀಟ್ ರಸ್ತೆಯನ್ನು ಇವತ್ತು ಗುದ್ದಲಿ ಪೂಜೆ ಮಾಡಿ ಪ್ರಾರಂಭೋತ್ಸವ ಮಾಡಿದ್ದೀವಿ. ಈ ರಸ್ತೆ 8.5 ಮೀಟರ್ ಅಗಲ ಕಂಪ್ಲೀಟು ಡ್ರೈನ್ನಿಂದ ಡ್ರೈನಿಗೆ ಉತ್ತಮವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಈ ಕೆಲಸವನ್ನು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇದನ್ನು ಉತ್ತಮವಾದಂಥ ರೀತಿಯಲ್ಲಿ ಕಾಂಟ್ರಾಕ್ಟರು ಮತ್ತು ಇಂಜಿನಿಯರ್ ಸೇರಿ ಈ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ, ಯಾವುದೇ ಕಾರಣದಿಂದ ಗುಣಮಟ್ಟವನ್ನು ಕಡಿಮೆ ಮಾಡಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕಾಂಟ್ರಾಕ್ಟರಿಗೆ ಮತ್ತು ಇಂಜಿನಿಯರ್ಗೆ ತಾಕೀತು ಮಾಡಿ ಒಳ್ಳೆಯದಾಗಲಿ ಅಂತೇಳಿ